ಇದೆಯಾ? ಏನಮ್ಮ ಚೆನ್ನಾಗಿರೋದು, 12 ವರ್ಷದಿಂದ ರಕ್ತಸ್ರಾವ ರೋಗ, ಸಾವು ಕಾಯ್ತಾ ಇದೆ. ಹೆದರ್ಬೇಡಕ್ಕ, ಸತ್ತ ಲಾಜರಸನನ್ನು ಜೀವ ಮಾಡಿದ ಏಸು ಒಂದಿನ ನಮ್ಮೂರಿಗೂ ಬರ್ತಾನೆ. ನಿರಾಶರಾಗಬೇಡ, ಧೈರ್ಯ ಇಡು, ನಿನ್ನನ್ನೂ ಗುಣಪಡಿಸ್ತಾನೆ. ಬರ್ಲಾಕ? ಆಯ್ತಮ್ಮ, ನೀ ಹೇಳ್ದಂಗೆ ಆಗ್ಲಿ. ಆಯ್ತು. ಸರ್ವರು ನನ್ನನ್ನು ತೊರೆದಾಗ, ಏಕಾಂಗಿಯಾಗಿ ಅಲೆದಾಗ, ಅನಾಥಳಾಗಿ ಅಳುವಾಗ, ಬನ್ನಿ ಯೇಸುವೆ, ಬೇಗ ಬನ್ನಿ ಯೇಸುವೆ. ಸರ್ವರು ನನ್ನನ್ನು ತೊರೆದಾಗ, ಏಕಾಂಗಿಯಾಗಿ ಅಲೆದಾಗ, ಅನಾಥಳಾಗಿ ಅಳುವಾಗ, ಬನ್ನಿ ಯೇಸುವೆ, ಬೇಗ ಬನ್ನಿ ಯೇಸುವೆ, ಬನ್ನಿ ಯೇಸುವೆ, ಬೇಗ ಬನ್ನಿ ಯೇಸುವೆ. ಸ್ನೇಹಿತರನ್ನು ನಂಬಿದ್ದೆ, ದ್ರೋಹ ಮಾಡಿದರು. ಬಂಧುಗಳೇ ನನ್ನ ಬೆನ್ನಲ್ಲಿ ಚೂರಿ ಹಾಕಿದರು. ವೇದನೆ ಬರಿ ವೇದನೆ, ಬಾಳಿಲ್ಲ ರೋದನೆ. ವೇದನೆ ಬರಿ ವೇದನೆ, ಬಾಳಿಲ್ಲ ರೋದನೆ. ಯೇಸುವೆ ನಿಮ್ಮ ಪಾದವ ಹಿಡಿದು ಶಾಂತಿಯ ಬೇಡಿರುವೆ. ಬನ್ನಿ ಯೇಸುವೆ, ಅಭಯವ ನೀಡಿ ಯೇಸುವೆ. ಬನ್ನಿ ಯೇಸುವೆ, ಅಭಯವ ನೀಡಿ ಯೇಸುವೆ. ಸರ್ವರು ನನ್ನನ್ನು ತೊರೆದಾಗ, ಏಕಾಂಗಿಯಾಗಿ ಅಲೆದಾಗ, ಅನಾಥಳಾಗಿ ಅಳುವಾಗ, ಬನ್ನಿ ಯೇಸುವೆ, ಬೇಗ ಬನ್ನಿ ಯೇಸುವೆ. ಹಣ ಬಲವಿರಲು ಹಲವಾರು ಮಿತ್ರರು ನನ್ನ ಹಿಂದೆ, ಅಂದವು ಚಂದವು ನನಗಿರಲು ಕೆಲವರು ನನ್ನ ಹಿಂದೆ. ಹಣ ಬಲವಿರಲು ಹಲವಾರು ಮಿತ್ರರು ನನ್ನ ಹಿಂದೆ, ಅಂದವು ಚಂದವು ನನಗಿರಲು ಕೆಲವರು ನನ್ನ ಹಿಂದೆ. ಬಡತನವು ಬಂದಾಗ ಯಾರಿಲ್ಲ ನನ್ನ ಜೊತೆಯಾಗಿ, ಬಡತನವು
ತೊರೆದಾಗ ಏಕಾಂಗಿಯಾಗಿ ಅಲೆದಾಗ ಅನಾಥಳಾಗಿ ಅಳುವಾಗ ಬನ್ನಿ ಯೇಸುವೆ ಬೇಗ ಬನ್ನಿ ಯೇಸುವೆ ಸರ್ವರು ನನ್ನನ್ನು ತೊರೆದಾಗ ಏಕಾಂಗಿಯಾಗಿ ಅಲೆದಾಗ ಅನಾಥಳಾಗಿ ಅಳುವಾಗ ಬನ್ನಿ ಯೇಸುವೆ ಬೇಗ ಬನ್ನಿ ಯೇಸುವೆ ಬನ್ನಿ ಯೇಸುವೆ ಬೇಗ ಬನ್ನಿ ಯೇಸುವೆ. ಮಗಳೇ, ನಿನ್ನ ವಿಶ್ವಾಸವೇ ನಿನ್ನನ್ನು ಗುಣಪಡಿಸಿತು. ಸಮಾಧಾನದಿಂದ ಹೋಗು.